ಮೂಲ ಕಾರ್ಯಕರ್ತರು ಈಗ ಒಂದು ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದು ಆಫೀಸಿಗೆ ಹೋಗಿ ಅಲ್ಲಿ ಮೂಲ ಕಾರ್ಯಕರ್ತರು ಯಾರು ಇಲ್ಲ, ಎಲ್ಲ ಕಾಂಗ್ರೆಸ್ ನಿಂದ ಬಂದು ಯಾರು ಹೊಸಬರು ಇರುದು. ಮೂಲ ದೊಡ್ಡವರುಂಟಲ್ಲ ಬಿಜೆಪಿ ಅಧಿಕಾರ ಬರ್ಲಿಕ್ಕೆ ಎಷ್ಟು ಕಷ್ಟಪಟ್ಟವರು ಯಾವ ಸೈಡ್ ಇಲ್ಲ ಖಂಡಿತ. ಅಲ್ಲಿ ಈ ಬಿಜೆಪಿ ಉಂಟಲ್ಲ ಸರ್, ಯಾರು ಸಹ ಈಗ ಅವರನ್ನು ಹತ್ತಿರ ಸೇರಿಸುವುದಿಲ್ಲ, ಎಲ್ಲ ಹೊಸಬರೇ ಇರುದು. ಕಾಂಗ್ರೆಸ್ ಅಲ್ಲ ಈ ರಘುಪತಿ ಭಟ್ ಹಾಗೆ ಆಯ್ತು. ರಘುಪತಿ ಭಟ್ ಅವರು ಮೂಲ ಅವರು ಮೊದಲಿಂದ ಇದ್ರು ಬಿಜೆಪಿಯಲ್ಲಿ. ಈಗ ನೋಡಿ ಎಲ್ಲಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಅಲ್ಲಿ ಅಲ್ಲಿ ಬಿಜೆಪಿಯ ಮೂಲ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ನಮ್ದು ಇಲ್ಲಿ ಬಂಟ್ವಾಳದಲ್ಲಿ ನೋಡಿ ಬೇರೆ ಬೇಡ, ಬಂಟ್ವಾಳದಲ್ಲಿ ಮೂಲ ಕಾರ್ಯಕರ್ತರು ಲೆಕ್ಕಕ್ಕೆ ಇಲ್ಲ. ಅಲ್ಲಿ ಎಷ್ಟು ಬಿಜೆಪಿ ಅಧಿಕಾರ ಬರ್ಲಿಕ್ಕೆ ಎಷ್ಟು ದುಡಿದಾರೆ, ಇಲ್ಲದ್ರೆ ಈ ಬಿಜೆಪಿ ಲೆಕ್ಕಕ್ಕೆ ಉಂಟ. ಮೊದಲು ಇಲ್ಲಿ ಕಾಂಗ್ರೆಸ್ ಅಲ್ಲ ಸರ್, ಭದ್ರಕೋಟೆ ಕಾಂಗ್ರೆಸ್. ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಮರ್ತು ಬಿಟ್ಟರಲ್ಲ. ಇದು ಈ ಬಿಜೆಪಿ ಅವಸಾನಕ್ಕೆ ಕಾರಣ. ಬೈಟ್ ಒಂದಿದೆ, ಮೊದಲಾಗಿ ಅದನ್ನ ನೋಡ್ಕೊಂಡು ಬರೋಣ. ರಘುಪತಿ ಭಟ್ ಅವರು ಚುನಾವಣಾ ಕಚೇರಿ ಉದ್ಘಾಟನೆ ಆದ ಬಳಿಕ ಮಾಧ್ಯಮದವರ ಮುಂದೆ ಯಾವ ರೀತಿಯಾದಂತಹ ತಮ್ಮ ಮಾಹಿತಿಯನ್ನು ಹಂಚಿಕೊಂಡ್ರು ಅನ್ನುವಂಥ ವಿಜುವಲ್ ಇದೆ, ನೋಡ್ಕೊಂಡು ಬನ್ನಿ. ನಾನು ಚುನಾವಣೆಯ ಸ್ಪರ್ಧೆ ಮಾಡ್ತಾ ಇರುವಂಥ ಸ್ಪಷ್ಟ ಸಂಕೇತ ಚುನಾವಣೆಯ ಕಾರ್ಯಾಲಯನ ಮಾಡಿದ್ದಾರೆ. ನನಗೆ ಹೆಚ್ಚು ಫೋನ್ ಬರ್ತಾ ಇರೋದೇನು ಅಂದರೆ, ನೀವು ವಿಡ್ರಾ ಮಾಡ್ತೀರಂತಲ್ವ ನಿಲ್ಲೋದಿಲ್ಲ ಅಂತಲ್ಲ. ಅದಕ್ಕೆ ಸ್ಪಷ್ಟ ಸಂದೇಶ, ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದೇನೆ. ನಾಳೆ ಮೈಸೂರಿನಲ್ಲಿ ನಾನು ಪದವೀಧರ ಕ್ಷೇತ್ರದ ಒಂದು ನಾಮಿನೇಷನನ್ನು ನಾಳೆ 1:30 ಗಂಟೆಗೆ ನಾಳೆ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಿನೇಷನನ್ನು ಹಾಕುವುದಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಬಿಜೆಪಿಯ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ತಾ ಇದ್ದೇನೆ. ಬಿಜೆಪಿಯ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಲ್ಲ. ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತಾದರೆ ನನಗೆ ಪಕ್ಷದಿಂದ ಸೂಚನೆ ಬರಬೇಕು, ಪಕ್ಷದಿಂದ ಆಗಬೇಕು. ಇದು ಪಕ್ಷದಿಂದ ಸೂಚಿತ ಅಭ್ಯರ್ಥಿ ಅಲ್ಲ, ಇದು ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ. ನಾನು ನಾಳೆ ನನ್ನ ಅವರಿಗೆ ಮನವೊಲಿಕೆಯಾಗಿ ಕೇಂದ್ರದವರಿಗೆ ನನಗೆ ನಿಲ್ಲಿ ಅಂತ ಹೇಳಿದರೆ ಕಾರ್ಯಕರ್ತರ ತೆಗಿತೇನೆ, ಆಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಂತ ಆಗ್ತದೆ ಅಷ್ಟೇ. ನಾನಂತೂ ಕಾರ್ಯಕರ್ತರ ಪರವಾಗಿ ನಿಲ್ತಾ ಇದ್ದೇನೆ. ಅಲ್ಲ, ನನಗೆ ಈಗದ ನೀವು ಅಭ್ಯರ್ಥಿಗಳ ಆಯ್ಕೆಗಳನ್ನು ನೋಡಿದರೆ, ಅದು ನೀವು ಲೋಕಸಭೆ ಅಭ್ಯರ್ಥಿ ಆಯ್ಕೆಗಳನ್ನು ನೋಡಿದರೆ, ಈಗ ವಿಧಾನ ಪರಿಷತ್ ನೋಡಿದರೆ, ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ, ಪಕ್ಷದಲ್ಲಿ ದುಡಿದವರಿಗೆ ಅಥವಾ ಕಾರ್ಯಕರ್ತರ ಅಭಿಪ್ರಾಯ ಇದ್ದವರಿಗೆ ಸಿಗ್ತಾ ಇದೆಯಾ ಅಂತ ಪಕ್ಷದ ನಾಯಕನ ಆತ್ಮವಿಮರ್ಶೆ ಮಾಡ್ತೀನಿ. ನಾನು ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದವನು, ಯುವ ಮೋರ್ಚಾ ಅಧ್ಯಕ್ಷ ಆದ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಜವಾಬ್ದಾರಿ ವಹಿಸಿಕೊಂಡು PSR ಆಗ ಹೇಗಿತ್ತು ಕೇಳಿದರೆ, ನಿಮಗೊಂದು ವಿಧಾನಸಭಾ ಸದಸ್ಯ ಆಗಬೇಕಾದ್ರೆ ಬೂತ್ ಮಟ್ಟದಿಂದ ಕೇಳ್ತಾ ಇದ್ರು, ಯಾವುದು ಯಾರ್ಯಾಗ್ಬೋದು. ಅಲ್ಲಿಂದ ಕ್ಷೇತ್ರದಲ್ಲಿ ಚರ್ಚೆಯಾಗಿ, ಕ್ಷೇತ್ರದಲ್ಲಿ ಒಂದು ಹೆಸರು 2 ಹೆಸರು, ಜಿಲ್ಲೆ ಹೋಗಿ ಜಿಲ್ಲೆಯಲ್ಲಿ ಚರ್ಚೆಯಾಗಿ, ವಿಭಾಗದಲ್ಲಿ ಚರ್ಚೆಯಾಗಿ ಜಿಲ್ಲೆಯನ್ನು ಒಂದು ಹೆಸರು ಹೋಗ್ತಿತ್ತು. ಈಗ ಆ ಪರಿಸ್ಥಿತಿ ಇದೆಯಾ? ಈಗ ಮೊನ್ನೆ ಎಲ್ಲರ ಹತ್ರ ವಿಧಾನಸಭೆ ಸಂದರ್ಭದಲ್ಲಿ ವೋಟಿಂಗ್ ಅಂತ ಕೇಳಿದ್ರು. ನಾನು ಒಂದು ಕ್ಷೇತ್ರಕ್ಕೆ ವೋಟಿಂಗ್ಗೆ ಹೋಗಿದ್ದೆ. ವೋಟಿಂಗ್ ಇದೇ ಮಾಡಲಿಲ್ಲ, ಅದು ಗಣ ಲೆಕ್ಕವೇ ಮಾಡಿದರೆ ಗಣದಲ್ಲಿ ತಗೊಂಡು ಇದೆಲ್ಲ ಐ ವಾಷಿಂಗ್ ಕೆಲಸಗಳೇ ಆಗ್ತಾಯಿದೆ. ಮತ್ತು ಯಾವುದೇ ಲೋಕಸಭೆ ಅಭ್ಯರ್ಥಿಗಳು ಈ ಸರ್ತಿಯ ಆಯ್ಕೆಗಳು ಇದೆಲ್ಲ ನಾವು ಮೋದಿ ಅಂತ ಕೆಲಸ ಮಾಡ್ತೇವೆ, ಆದರೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಕಾರ್ಯಕರ್ತರಿಗೆ ಸಮಾಧಾನ ಇದೆ. ನೀವು ನೋಡು, ಮತ್ತು ಈಗ ಪದವೀಧರ ಆಯ್ಕೆಯು ನೋಡುವಾಗ ಯಾರೋ ಹಿರಿಯ ಕಾರ್ಯಕರ್ತರು ಬೇಕು. ಇತ್ತೀಚೆಗೆ ಬಂದವರನ್ನ ಏನೋ ಚಮಚಾಗಿರಿ ಮಾಡುವವರಿಗೆಲ್ಲ ಅಭ್ಯರ್ಥಿತನ ಕೊಡ್ತಾ ಇದ್ದಾರೆ. ಯಾರು ಪ್ರಾಮಾಣಿಕವಾಗಿ ಕಾರ್ಯಕರ್ತರು ಜನರೊಂದು ಕೆಲಸ ಮಾಡ್ತಾರೆ. ಈಗ ನಾನು ಉದಾಹರಣೆ, ನಾನು ಯಾರೋ ನಾಯಕರುಗಳ ಮನೆ ಬಾಗಿಲಿಗೆ ಹೋಗುವಂಥ ಸ್ವಭಾವದವನ್ನಲ್ಲ. ನಾನು ಕಾರ್ಯಕರ್ತರು ಜನರೊಟ್ಟಿಗೆ ಹೋಗಿ ನನಗೆಲ್ಲ ಸತ್ಯ ಟಿಕೆಟ್ ನಿರಾಕರಿಸ್ತದೆ, ಯಾಕೆಂದರೆ ನಾನು ಚಮಚಾಗಿರಿ ಮಾಡಲ್ಲ, ಅದಕ್ಕೆ ನಂಗೆ ಸಿಗ್ತಾ ಇಲ್ಲ, ನನಗಂಥದ್ದು ಬೇಡ. ಸೊ ಅದು ನನ್ನ ಮನಸ್ಸಲ್ಲಿ ಬಂದಂಥ ನಾನು. ಓಕೆ, ಇದು ಮಾಧ್ಯಮದವರ ಮುಂದೆ ರಘುಪತಿ ಭಟ್ ಅವರು ಚುನಾವಣೆ ಕಚೇರಿ ಉದ್ಘಾಟನೆ ಆದ ಬಳಿಕ ಆಡಿರುವಂಥ ಮಾತುಗಳು. ಅಂದರೆ BJP ಪಕ್ಷ ನನ್ನನ್ನು ಯಾವ ಮಟ್ಟಕ್ಕೆ ನಡೆಸಿಕೊಂಡಿದೆ ಅನ್ನುವಂಥದ್ದು, ಪ್ರಸ್ತುತ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಮಾಡ್ತಾ ಇದೆ, ಅಥವಾ ಪಕ್ಷದಲ್ಲಿ ಮತ್ತು ಕ್ಷೇತ್ರದಲ್ಲಿ ನೋಡ್ತಾ ಹೋದರೆ ಯಾವ ರೀತಿಯಾದಂಥ ಬೆಳವಣಿಗೆಗಳಿದೆ ಅನ್ನುವಂಥದ್ದು, ಮತ್ತು ಅವರ ಪ್ರತಿಯೊಂದು ಮಾತಲ್ಲೂ ಕೂಡ ವಿಧಾನಸಭೆಯ ಚುನಾವಣೆಯಲ್ಲಿ ಕಳೆದ 2023ರ ಚುನಾವಣೆಯಲ್ಲಿ ಟಿಕೆಟ್ ವಂಚಿತ ಆದಂಥ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಯಾವ ರೀತಿಯಾದಂಥ ಬೇಜಾರಾಗಿತ್ತು ಅದೆಲ್ಲವನ್ನ ಕೂಡ ಹೇಳೋದಕ್ಕೂ ಆಗದೆ, ಅದೇನೋ ಹೇಳ್ತಾರಲ್ಲ, ನುಂಗೋದಕ್ಕೂ ಆಗದೆ ಉಗುಳೋದಕ್ಕೂ ಆಗದೆ ಆ ಒಂದು ಪರಿಸ್ಥಿತಿ ವಿಧಾನಸಭಾ ಚುನಾವಣೆಯಲ್ಲಿತ್ತು. ಬಟ್
ಈಗ ಪ್ರಸ್ತುತ ಅದನ್ನು ನಾನು ಅನುಕರಣೆ ಮಾಡ್ತಾ ಇಲ್ಲ. ಬದಲಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾವ ರೀತಿಯಾದಂಥ ಷಡ್ಯಂತ್ರಗಳನ್ನು ಹೂಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ನಾನು ಸುಮ್ಮನೆ ಕೂಡಿದ್ರೆ ಅವರ ಇನ್ನೊಂದು ವರ್ಡನ್ನು ಗಮನಿಸೋದಾದರೆ ಕರಾವಳಿಗರನ್ನು ರಾಜ್ಯದ ಪ್ರಮುಖ ನಾಯಕರು ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಟಿಕೆಟ್ ನೀಡಿಲ್ಲ ಅಂತ ಹೇಳಿದ ಕ್ಷಣ ಒಂದು ಬಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಪಕ್ಷೇತರವಾಗಿ ನಿಲ್ಲಬಹುದು ಅಥವಾ ಬಂಡಾಯವನ್ನು ತೋರಿಸ್ಬೋದು. ಆದರೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಂತಹ ಅಥವಾ ಬಂಡಾಯವಾಗಿ ನಿಂತಹ ಅಭ್ಯರ್ಥಿಗಳೇನಿದ್ದಾರೆ ಅವರು ಕಣದಿಂದ ಹಿಂದೆ ಸರಿಬೋದು. ಇದೆಲ್ಲ ಪೊಲಿಟಿಕಲ್ ಗೇಮ್ಗಳು, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಕರಾವಳಿಗರು ಆದರೆ ಆ ಒಂದು ಅಭಿಪ್ರಾಯ ಸುಳ್ಳಾಗಬೇಕು. ಈ ಬಾರಿಯ ನನ್ನ ನಿರ್ಧಾರ ಸ್ಪಷ್ಟವಾಗಿದೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ತಾ ಇದ್ದೇನೆ, ಎಸ್ಪೆಷಲಿ BJPಯ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿ. ಸೊ ಹಾಗಾಗಿ ಇದರಿಂದ ಕಣದಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಒಂದು ವೇಳೆ BJPಯವರು ಈಗ ಪ್ರಸ್ತುತ ಯಾರು ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನು BJP ಬೆಂಬಲಿತ ಅಭ್ಯರ್ಥಿಯನ್ನಾಗಿ ಏನು ಘೋಷಣೆ ಮಾಡ್ತಾ ಇದ್ದಾರೆ, ಅವರ ಬದಲಾಗಿ ನನಗೇನಾದರೂ ಟಿಕೆಟನ್ನು ನೀಡಿದರೆ ನಾನು ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿರುವಂತಹ ಕ್ರಮದಿಂದ ದೂರ ಸರಿಬಹುದು ಅನ್ನುವಂಥ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದರು. ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್. ಹಲೋ, ನಮಸ್ತೆ, ಹೇಳಿ ಸರ್. ಇದು ಹೀಗೆ ಮುಂದುವರೆದ್ರೆ ಬಿಜೆಪಿ ಉಂಟಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಸಾನ ಮುಗಿತದೆ ಬಿಜೆಪಿ. ಯಾಕಂದ್ರೆ ಮೂಲ ಕಾರ್ಯಕರ್ತರು ಈಗ ಒಂದು ಪ್ರತಿ ವಿಧಾನಸಭಾ ಕ್ಷೇತ್ರದ ಒಂದು ಆಫೀಸಿಗೆ ಹೋಗಿ ಅಲ್ಲಿ ಮೂಲ ಕಾರ್ಯಕರ್ತರ ವ್ಯಾಸ ಇಲ್ಲ, ಎಲ್ಲ ಕಾಂಗ್ರೆಸ್ ನಿಂದ ಬಂದು ಯಾರು ಹೊಸಬರು ಇರುದು. ಮೂಲ ದೊಡ್ಡವರು ಬಿಜೆಪಿ ಅಧಿಕಾರ ಬರ್ಲಿಕ್ಕೆ ಎಷ್ಟು ಕಷ್ಟಪಟ್ಟವರು ಯಾವ ಸೈಡ್ ಇಲ್ಲ ಅಲ್ಲಿ. ಈ ಬಿಜೆಪಿ ಉಂಟಲ್ಲ ಸರ್, ಯಾರು ಸಹ ಈಗ ಅವರನ್ನು ಹತ್ತಿರ ಸೇರಿಸುವುದಿಲ್ಲ, ಎಲ್ಲ ಹೊಸಬರೇ ಇರುದು. ಕಾಂಗ್ರೆಸ್ ಅಲ್ಲ, ಈ ರಘುಪತಿ ಭಟ್ ಹಾಗೆ ಆಯ್ತು. ರಘುಪತಿ ಅವರು ಅವರು ಮೊದಲಿಂದ ಇದ್ರು ಬಿಜೆಪಿಯಲ್ಲಿ. ಈಗ ನೋಡಿ ಎಲ್ಲಾ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಸಣ್ಣಲ್ಲಿ ಅಲ್ಲಿ ಬಿಜೆಪಿಯ ಮೂಲ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ನಮ್ದು ಇಲ್ಲಿ ಬಂಟ್ವಾಳದಲ್ಲಿ ನೋಡಿ, ಬೇರೆ ಬೇಡ, ಬಂಟ್ವಾಳದಲ್ಲಿ ಮೂಲ ಕಾರ್ಯಕರ್ತರು ಲೆಕ್ಕಕ್ಕೆ ಇಲ್ಲ ಅಲ್ಲಿ. ಎಷ್ಟು ಬಿಜೆಪಿ ಅಧಿಕಾರ ಬರ್ಲಿಕ್ಕೆ ಎಷ್ಟು ದುಡಿದಾರೆ, ಇಲ್ಲದ್ರೆ ಈ ಬಿಜೆಪಿ ಲೆಕ್ಕಕ್ಕೆ ಉಂಟ ಮೊದಲು ಇಲ್ಲಿ ಕಾಂಗ್ರೆಸ್ ಅಲ್ಲ ಸರ್, ಭದ್ರಕೋಟೆ ಕಾಂಗ್ರೆಸ್. ಬಿಜೆಪಿ ಅಧಿಕಾರಕ್ಕೆ ಬರ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ಮರ್ತು ಬಿಟ್ರಲ್ಲ. ಇದು ಈ ಬಿಜೆಪಿ ಅವಸಾನಕ್ಕೆ ಕಾರಣ. ಹೀಗೆ ಮುಂದುವರೆದ್ರೆ ಬಿಜೆಪಿ ಅವಸಾನ ಗ್ಯಾರಂಟಿ ದಕ್ಷಿಣ ಜಿಲ್ಲೆಯಲ್ಲಿ. ಹೇಳ್ಕೊಂಡು ಎಲ್ಲ ಚುನಾವಣೆ ಹೋಗ್ತಾರೆ ಇವರು, ಬರೀ ಮೋದಿ ಹೆಸರುಕೊಂಡು ಹೇಳ್ಕೊಂಡು ಚುನಾವಣೆ ಹೋಗ್ತಾರೆ. ಬರೀ ಮೋದಿದು ಮಾತ್ರ ಹೆಸರು ಬೇಕಾದ್ದು ಬರೀ. ಇಲ್ಲ, ಇವರು ಯಾವುದಿಲ್ಲ, ಇವರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ದು ಯಾವುದಿಲ್ಲ, ಬರೀ ಮೋದಿ ಹೆಸರಲ್ಲಿ ಚುನಾವಣೆ ಹೋಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಸ್ತುತ ಕಾಲರ್ ಹೇಳಿರೋ ಥರ ಮತ್ತು ರಘುಪತಿ ಭಟ್ ಅವರು ಮೋದಿಯ ವಿರೋಧವಾಗಿ ಯಾವುದೇ ಹೇಳಿಕೆಗಳನ್ನು ನೀಡಿಲ್ಲ. ಅವರ ಇವತ್ತಿನ ಚುನಾವಣಾ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಫ್ಲೆಕ್ಸ್ಗಳಲ್ಲಿ ನರೇಂದ್ರ ಮೋದಿಯವರ ಫೋಟೋವನ್ನು ಬಳಸಿದ್ರು. ಯಾಕಂತ ಹೇಳಿದ್ರೆ ಅವರು ಹೇಳೋ ಥರ ನಾನು ನರೇಂದ್ರ ಮೋದಿಯವರ ಫಾಲೋವರ್, ಸೊ ಅವರನ್ನು ನೋಡಿ ಪ್ರೇರಿತನಾದವನು. ಸೊ ಹಾಗಾಗಿ ನನ್ನ ಚುನಾವಣಾ ಪ್ರಚಾರದಲ್ಲಿ ಅವರ ಫೋಟೋವನ್ನು ಬಳಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನು ಮೂಲವಾಗಿ ಕಟ್ಟಾರ್ ಬಿಜೆಪಿಯಿಂದ ಅವಕಾಶ ಸಿಗದೇ ಇರಬಹುದು, ಆದರೆ ಬಿಜೆಪಿಯ ಕಾರ್ಯಕರ್ತರ ಧ್ವನಿಯಾಗಿ, ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ. ಮತ್ತು ಚುನಾವಣಾ ಕಚೇರಿಯ ಉದ್ಘಾಟನಾ ಭಾಷಣದಲ್ಲಿ ತುಂಬಾ ಭಾವನಾತ್ಮಕವಾಗಿ ಮಾತಾಡ್ತಾ ಹೋದರು. ಬಿಜೆಪಿ, ಕರಾವಳಿಯ ಬಿಜೆಪಿ ಸ್ಪೆಷಲ್ ಆಗಿ ಅವರನ್ನು ಯಾವ ರೀತಿಯಾಗಿ ನಡೆಸಿಕೊಂಡಿತ್ತು, ಇಷ್ಟಕ್ಕೂ ಕೂಡ ಈ ಬಾರಿಯ ಟಿಕೆಟ್ ಮಿಸ್ ಆಗೋದಕ್ಕೂ ಮತ್ತು ವಿಧಾನಸಭಾ ಟಿಕೆಟ್ಗಳು ಮಿಸ್ ಆಗೋದಕ್ಕೂ ಪ್ರಮುಖವಾದಂಥ ಕೆಲವೊಂದು ಕಾರಣಗಳು ಮತ್ತು ಆ ಒಂದು ಸಂದರ್ಭದಲ್ಲಿ ಆಗಿರುವಂಥ ಘಟನೆಗಳನ್ನು ಕೂಡ ಅವರು ಹೇಳೋ ಥರ, ನಾನು ಮನಸ್ಸೇನಾದರೂ ಮಾಡಿದರೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಲ್ಲುವಂತಹ ಅವಕಾಶಗಳು ನನಗಿತ್ತು. ನನ್ನ ಬದಲಾಗಿ ಯಶ್ಪಾಲ್ ಸುವರ್ಣ ಅವರಿಗೆ, ಅಂದರೆ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ, ಬದಲಾಗಿ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನನಗೆ ಮನಸ್ಸು ಮಾಡಿದರೆ ನನಗೆ ಪಕ್ಷೇತರವಾಗಿ ನಿಲ್ಲೋದಕ್ಕೆ ಇನ್ನೊಂದು ಪಕ್ಷದಿಂದ ಒತ್ತಡ ಇತ್ತು. ನಾನೇನಾದರೂ ಒಪ್ಪಿಗೆಯನ್ನು ಸೂಚಿಸಿದರೆ, ಅವರ ಮಾತನ್ನು ಹೇಳೋ ಥರ ಒಪ್ಪಿಗೆಯನ್ನು ಸೂಚಿಸಿದರೆ ಬೇಕಾದಂಥ ಫಂಡಿಂಗ್ಗಳು ಕೂಡ ಅಲ್ಲಿಂದ ಬರ್ತಾ ಇತ್ತು ಏನೋ.
ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಗೇಮ್ ಪ್ಲ್ಯಾನ್ಗಳಲ್ಲಿ ನಡೆದಿತ್ತು ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾ ಇದ್ರು ಇವತ್ತಿನ ಚುನಾವಣೆ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಆಡಿರುವಂಥ ಮಾತಲ್ಲಿ. ಅಂದರೆ ಉಡುಪಿ ರಾಜಕೀಯದಲ್ಲಿ ಬದಲಾವಣೆಯನ್ನು ತರುವಂತಹ ಪ್ರಯತ್ನಗಳು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿತ್ತು ಮತ್ತು ಈಗಿನ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಇದರ ಹಿಂದೆನೂ ಕೂಡ ಯಾರಾದರೂ ಕೈವಾಡಗಳಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕೆಲವರಲ್ಲಿ ಮೂಡ್ತಾ ಇರುವಂಥದ್ದು. ರಘುಪತಿ ಭಟ್ ಅವರನ್ನು ಮುಂದೆ ಇರಿಸಿ ಹಿಂದುಗಡೆಯಿಂದ ಯಾರಾದರೂ ಗೇಮ್ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರಾ? ಸ್ಪೆಷಲ್ ಅದು ಬಿ ಜೆ ಪಿಯಿಂದಲೂ ಕೂಡ ಆಗಿರ್ಬೋದು, ಕಾಂಗ್ರೆಸ್ಸಿಂದಲೂ ಕೂಡ ಆಗಿರಬಹುದು. ಸೊ ಚೆಕ್ಕನ್ನು ಮೂವ್ ಮಾಡ್ತಾ ಇರುವಂತಹ ಹಿಂಬಾಲಕರು ಕೂಡ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು. ಆ ಒಂದು ಆಡಿಯೋ ಕ್ಲಿಪ್ಪಿಂಗನ್ನು ಕೇಳೋದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಎತ್ತ ಸಾಗುತ್ತಿದೆ ನಮ್ಮ ಕರ್ನಾಟಕ ಬಿಜೆಪಿ ಅಂತ ನಮ್ಗೊಂದು ಸ್ವಲ್ಪ ಗೊಂದಲದಲ್ಲಿ ಇದ್ದೇವೆ. ಏನಪ್ಪಾ ಅಂದ್ರೆ ನೋಡಿ, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅದು ವ್ಯಕ್ತಿ ನಿರ್ಣಯನ ಅಥವಾ ಪಕ್ಷ ನಿರ್ಣಯನ ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, MLA ಆಗ್ಲಿ MP ಆಗ್ಲಿ ಈ ನಮ್ಮ ವಿಧಾನ ಪರಿಷತ್ಗಾಗ್ಲಿ ಈಗ ಆಗುತ್ತಿರೋದು ನೋಡಿದ್ರೆ ಏನೋ ಒಂಥರ, ಈಗ ನೋಡಿ ಸಂಘ ನಿಷ್ಠೆ ಇದೆ, ಪಕ್ಷ ನಿಷ್ಠೆ ಇದೆ, ತತ್ವ ನಿಷ್ಠೆ ಇದೆ, ತತ್ವ ಸಿದ್ಧಾಂತಗಳು ಎಲ್ಲೋಯ್ತು, ಏನಾಯ್ತು? ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಿದ್ರಲ್ಲ, ಈಗ ಏನಾಯ್ತು? ಈಗ ಕಾರ್ಯಕರ್ತರ ಮತದಾರರು ಇದರಿಂದ ವಿಮುಖರಾಗ್ಲಿಕ್ಕೆ ಚಾನ್ಸ್ ಇಲ್ವಾ? ಇದರಲ್ಲಿ ಮಾನದಂಡ ಏನಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಈಗ ಏನಾಗಿದೆ ಅಂದ್ರೆ ಇವರಿಗೆ ಮೋದಿಯ ಒಂದು ಫಿಕ್ಸೆಡ್ ಡೆಪಾಸಿಟ್ ಇದ್ದಾಗೆ, ಅವರಿಗೆ ಇದರಿಂದ ಏನಾಗಿದೆ, ತಿಂಗಳು ಇಂಟ್ರೆಸ್ಟ್ ಬಂದಾಗೆ ಪರವಾಗಿಲ್ಲ, ಮೋದಿ ಒಂದು ಮುಖ ನೋಡ್ಕೊಂಡು ಯಾರನ್ನು ನಾವು ಹಾಕ್ಬಹುದು ಅನ್ನೋ ಒಂದು ದಿಮಾಕು ಇದ್ದಾಗೆ ಇದೆ. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಮಂಗಳೂರಲ್ಲಿ ಹೈಯೆಸ್ಟ್ ಶಿಕ್ಷಣ ಸಂಸ್ಥೆಗಳಿದೆ, ಅಧ್ಯಾಪಕರು ಇರುವುದು ಮಂಗಳೂರು ಮತ್ತು ಉಡುಪಿ, ಇಲ್ಲಿ ಸಂಖ್ಯೆ ಕೂಡ ಜಾಸ್ತಿ ಇದೆ ಮತದಾರರಿದ್ದು. ಬಟ್ ನಮ್ಗೆ ಈಗ ಇವರಿಗೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಲ್ವಾ? ಇದಕ್ಕೆ ನಿಜವಾಗ್ಲೂ ನಾವು ಶಿಕ್ಷಣಕ್ಕೆ ಕೊಡುಗೆ ಕೊಟ್ಟದ್ದೇ ದಕ್ಷಿಣ ಕನ್ನಡ ಉಡುಪಿ. ಎಲ್ಲದರಲ್ಲೂ ಮುಂದಿರುವಾಗ ಯಾಕೆ ಕೊಟ್ಟಿಲ್ಲ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನೋಡಿ, ಈಗ ಏನಾಗಿದೆ, ನಮ್ಮಲ್ಲಿ ಸೈಲೆಂಟ್ ಆಗಿತ್ತವ ಸೈಲೆಂಟ್ ಆಗಿಯೇ ಸೈಡ್ ಲೈನ್ ಆಗ್ತಾ ಇದ್ದಾನೆ. ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪರಿಶ್ರಮ ಪಟ್ಟಿದ್ದಾರೆ, ಅವರಿಗೆ ಯಾವುದೇ ಒಂದು 3 ಕಾಸಿನ ಬೆಲೆ ಇಲ್ಲದಾಗೆ ಆಗ್ತಾ ಇದೆ. ಹೀಗೆ ಮುಂದುವರಿದೆ. ಇನ್ನು ಭವಿಷ್ಯದಲ್ಲಿ ಬಿಜೆಪಿ ಏನಾಗಬಹುದು ಅದರ ಬಗ್ಗೆ ನಮ್ಮ ಕೇಂದ್ರದವರು ಏನಾದರೂ ಸ್ವಲ್ಪ ನಿರ್ಣಯ ತೆಗೆದುಕೊಳ್ಳುವುದು ಒಳ್ಳೆಯದು. ನನ್ನ ಅನಿಸಿಕೆ. ಓಕೆ, ಎಸ್ ಎಸ್, ಥ್ಯಾಂಕ್ ಯು. ಅಂದರೆ ಅವರು ಹೇಳುವ ಮಾತನ್ನು ಕೂಡ ನಾವು ಗಮನಿಸೋದಾದರೆ, BJPಯ ಇತ್ತೀಚಿನ ವರ್ತನೆಗಳು ಬದಲಾವಣೆ ಆಗ್ತಾ ಇದೆಯಾ ಗೊತ್ತಿಲ್ಲ. ಬದಲಾವಣೆ ಆಗಿರಲೂಬಹುದು ಅಥವಾ ಹಾಗೆಯೇ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿರಲೂಬಹುದು. ಒಂದು ವೇಳೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದ್ದರೆ ಓಕೆ, ಆ ವಿಚಾರವಾಗಿ ನಾವು ಮಾತಾಡುವಂಥದ್ದು ಬೇಡ, ಅದು ಪಕ್ಷದ ನಿರ್ಣಯ. ಬದಲಾವಣೆ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಒಂದು ಅರ್ಥದಲ್ಲಿ ಬದಲಾವಣೆ ಆಗಿರಬಹುದು. ಸೊ ಯಾಕಂತ ಹೇಳಿದರೆ ರಘುಪತಿ ಭಟ್ ಅವರು ಹೇಳೋ ಥರ ಪಕ್ಷದ ಮುಂಚಿನ ನಿರ್ಧಾರಗಳು ಯಾವ ಥರ ಇತ್ತು ಅಂತ ಹೇಳಿದರೆ, ಬೂತ್ ಮಟ್ಟದಿಂದ ಒಬ್ಬ ವಿಧಾನಸಭಾ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಸನ್ನಿವೇಶಗಳಿರ್ತಾ ಇತ್ತು. ಬೂತ್ ಮಟ್ಟದಲ್ಲಿ ಎಲ್ಲರ ಒಂದು ವೋಟಿಂಗ್ಗಳನ್ನು ಮಾಡ್ತಾಯಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರದ ವೋಟಿಂಗ್ಗೋಸ್ಕರ ನಾನೂ ಕೂಡ ತೆರಳಿದ್ದೆ. ಆದರೆ ಆ ಒಂದು ವೋಟಿಂಗನ್ನು ಪರಿಗಣನೆ ತೆಗೆದುಕೊಳ್ಳುವುದರ ಬದಲಾಗಿ ಆ ಒಂದು ವೋಟಿಂಗ್ನ ಕೌಂಟಿಂಗ್ ಕೂಡ ನಡೆದಿಲ್ಲ. ಕೇವಲ ನಾಮಕಾವಸ್ಥೆಗೆ ಮಾತ್ರ ಅದನ್ನು ಮಾಡಲಾಗಿತ್ತು. ಅಂದರೆ ಪಕ್ಷದಲ್ಲಿ ಯಾವ ರೀತಿಯಾಗಿ ಈಗ ಪ್ರಸ್ತುತ ಟಿಕೆಟ್ ನೀಡುವಂಥ ವಿಚಾರಗಳು ನಡೀತಾ ಇದೆ ಅಂತ ಹೇಳಿದರೆ, ಅದು ಪಕ್ಷದ ನಿರ್ಣಯ ಆಗ್ತಾ ಇದೆ, ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಆ ನಿರ್ಣಯಗಳು ಆಗ್ತಾ ಇದೆ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ, ಹೇಳಿ. ಅದೇ ನೋಡಿದೆ ಚಾನಲ್ ಅಲ್ಲಿ. ಎಸ್, ಹೇಳಿ. ಅದೇ ನನ್ನ ಪ್ರಕಾರ ರಘುಪತಿ ಭಟ್ರಿಗೆ ಕೊಡ್ಬೇಕಿತ್ತು, ಯಾಕಂದ್ರೆ ನೋಂದಣಿಯಲ್ಲಿ ಅವರು ಟಾಪ್ ಇದ್ದಾರೆ ಸರ್. ಯಾಕಂದ್ರೆ 15,000 ನೋಂದಣಿ ಮಾಡಿಸಿದಾರೆ ಅಂತ ನಾನೊಂದು ಸುದ್ದಿ ಕೇಳಪಟ್ಟೆ. ಓಕೆ. ಸೊ ಅವ್ರಿಗೆ ಕೊಟ್ಟಿದ್ರೆ ನಮ್ಮ ಉಡುಪಿಯವರಲ್ಲ ಸರ್, ಪಕ್ಷಕ್ಕೆ ತುಂಬಾ ದುಡಿದಿದ್ದಾರೆ. ತುಂಬಾ ಒಳ್ಳೆ ಆಗ್ತಿತ್ತಂತ. ಈಗ ಮುಂದಿನ ದಿನಗಳಲ್ಲಿ ಶಿಕ್ಷಕರು ಮತ್ತು ಪದವೀಧರರಿಗೆ ಅವಕಾಶಗಳು ಸಿಗ್ತಾ ಇತ್ತು, ಏನಾದರೂ ಅಭಿವೃದ್ಧಿ ವಿಚಾರ. ಹೌದು, ತುಂಬಾ ಸ್ಟೂಡೆಂಟ್ ಅಲ್ಲಿ ತುಂಬಾ ನೋಂದಣಿ ಮಾಡಿಸಿದ್ದಾರೆ ಅವರು. ಎಲ್ಲ ಕಡೆಯಿಂದ ಒಂದು ಫುಲ್ ಸಪೋರ್ಟ್ ಇತ್ತು ಅವರಿಗೆ. ಬಟ್ ಪಕ್ಷೇತರವಾಗಿ ನಿಂತಿದ್ದಾರಲ್ಲ ಸರ್, ಕಣದಲ್ಲಿದ್ದಾರೆ. ಹೌದು, ಸ್ವಲ್ಪ ರೆಪ್ಯುಟೇಷನ್ ಆಗಿ ಪಕ್ಷ ಇರ್ತಿತ್ತಂತ, ಬ್ರ್ಯಾಂಡ್ ಇದ್ದಿದ್ರೆ ತುಂಬಾ ಒಳ್ಳೆ ಆಗ್ತಿತ್ತಂತ. ಸೊ ಹಾಗಾದ್ರೆ ತಮ್ಮ ಪ್ರಕಾರ ಆ ವ್ಯಕ್ತಿಗಿಂತ ಪಕ್ಷನೇ ಮುಖ್ಯ ಅಂತಾನ? ಇಲ್ಲ, ಈಗ ನೋಡಿದ್ರೆ ವ್ಯಕ್ತಿ ಓಕೆ. ಅಂದ್ರೆ ಪಕ್ಷ ಬೇಕು, ಬಟ್ ಈ ಒಂದು ಎಲೆಕ್ಷನ್ಗೆ ವ್ಯಕ್ತಿ ನೋಡಿ ಹಾಕಿದ್ರೆ ಸ್ವಲ್ಪ ಒಳ್ಳೆ ಆಗ್ತಿತ್ತಂತ ಉಡುಪಿ ಜನತೆಗೆ. ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಎಲ್ಲ ಅಭಿಪ್ರಾಯಗಳಿಗೆ. ಓಕೆ, ನಾನು ಆಗತಾನೆ ಹೇಳಿರೋ ಥರ
ಚುನಾವಣೆ ಕಚೇರಿಯ ಉದ್ಘಾಟನಾ ಸಂದರ್ಭದಲ್ಲಿ ರಘುಪತಿ ಭಟ್ ಅವರು ತುಂಬಾ ಭಾವನಾತ್ಮಕವಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ರು. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬನ್ನಿ. ನಾನು ಗೆದ್ದು ವಿಧಾನ ಪರಿಷತ್ತಲ್ಲಿ ಈ ಜಿಲ್ಲೆ ಈ ಕ್ಷೇತ್ರದ ಕೆಲಸ ಮಾಡಲಿಕ್ಕೋಸ್ಕರ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೆ. ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರು ಅಂದರೆ ಏನು ಪದವೀಧರದ್ದು ಅಂತ ಹೇಳುವಂಥದ್ದು, ಕೆಲಸ ಮಾಡಿ ತೋರಿಸುವಂಥದ್ದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸದ ಮಾತನ್ನು ಜನರಿಗೆ ನಾನು ಹೇಳ್ತಾ ಇದ್ದೇನೆ. ಎಂತ ನೀವು ಸ್ಪರ್ಧೆ ಮಾಡೋದಿಲ್ಲ ಅಂತ ಅಲ್ವಾ? ಏನು ಸರ್ ನಾವೆಲ್ಲ ನಿಮಗೆ ಇಷ್ಟು ತಯಾರಿ ಮಾಡಿ ಆಗಿದೆ ಅಂತ. ನಾನು ಹೇಳಿದೆ ಚುನಾವಣಾ ಕಚೇರಿ ಉದ್ಘಾಟನೆ ಹೇಳಿದ್ದೇನೆ, ಆ ಪ್ರಶ್ನೆ ಇಲ್ಲ. ನಾನು ನಿರ್ಧಾರ ಮಾಡುವ ಮೊದಲು 100 ಸರ್ತಿ ಯೋಚನೆ ಮಾಡಿದ್ದೇನೆ, 1000 ಸರ್ತಿ ಯೋಚನೆ ಮಾಡಿದ್ದೇನೆ. ನನಗೆ ನನ್ನ ಮನಸ್ಸಾಕ್ಷಿಗೆ ನಾನು ಮಾಡ್ತಾ ಇರುವಂಥದ್ದು ಸರಿ ಅಂತ ಅನಿಸಿದೆ. ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಪಕ್ಷದ ಒಂದು ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಮುರಿದಿದ್ದಾರೆ ಪಕ್ಷದವರು. ಯಾರು ನಿರ್ಧಾರ ಮಾಡಿದ್ದಾರೆ ಅವರು ಕರಾವಳಿಗೆ ಕೊಡಲೇಬೇಕಿತ್ತು, ಅದು ಅನಿವಾರ್ಯವಾಗಿತ್ತು. ಆದರೆ ಕರಾವಳಿಗೆ ಅನ್ಯಾಯವಾಗಿದೆ, ಆಯ್ಕೆಯಲ್ಲಿ ಆಗಲಿಲ್ಲ. ನನಗೂ ಕನ್ವಿನ್ಸ್ ಆಯ್ತು. ಇರಲಿ, ಮನಸ್ಸಿಗೆ ಎಷ್ಟೇ ಬೇಜಾರಾದರೂ ಅದರ ಹಿಂದೆ ನಡೆದಂಥ ಷಡ್ಯಂತ್ರಗಳು ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿದ್ದರೂ ನನ್ನ ಪಕ್ಷಕ್ಕೋಸ್ಕರ ನಾನು, ಅದು ರಾಜ್ಯದ ಚುನಾವಣೆ, ನಾಳೆ ರಾಜ್ಯದಲ್ಲಿ ನಮಗೆ ಅಧಿಕಾರ ಚುಕ್ಕಾಣಿ ಹಿಡಿಬೇಕು, ನಾನೇನೋ ನನಗೆ ಬೇಸರದ್ದನ್ನು ತೋರಿಸ್ಕೊಂಡು ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಗಟ್ಟಿ ನಿರ್ಧಾರ ಮಾಡಿ ನಿಂತೆ. ನನಗೆ ಒತ್ತಡ ಇತ್ತು, ಇವತ್ತು ಹೇಳ್ತೇನೆ, ನನಗೆ ಕಾಂಗ್ರೆಸ್ ಪಕ್ಷದಿಂದ ಒತ್ತಡ ಇತ್ತು, ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಒತ್ತಡ ಇತ್ತು. ಆದರೆ ನಾನು ಯಾವುದಕ್ಕೂ ಮಣಿಯದೆ ಪಕ್ಷಕ್ಕೋಸ್ಕರ ನಿಂತೆ. ಆದರೆ ಈ ಸರ್ತಿ ನಾನು ಯೋಚನೆ ಮಾಡುವಾಗ ನನಗೆ ಯಾವ ದೃಷ್ಟಿಯಲ್ಲೂ ಕನ್ವಿನ್ಸ್ ಆಗಲಿಲ್ಲ. ಯಾಕೆ ನಾನು ಕೆಲಸ ಮಾಡಬೇಕು, ಯಾಕೆ ನಾನು ವಾಪಸ್ ಬರಬೇಕು, ನನಗೆ ಕನ್ವಿನ್ಸ್ ಆಗಲಿಲ್ಲ. ನಾನು ಯೋಚನೆ ಮಾಡಿದೆ, ನಾನೊಬ್ಬ ಮಾಜಿ ಶಾಸಕ, ಇನ್ನು ನಿಕಟಪೂರ್ವ ಶಾಸಕ, ಸೋತು ಕೂತ್ಕೊಂಡಲ್ಲ. BJPಯ ಕಚೇರಿಯಲ್ಲಿ ಈಗ ತೆಗೀಲಿ, ಇನ್ನು ತೊಂದರೆ ಇಲ್ಲ, ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನನ್ನ BJP ಇವತ್ತು ಹೋಗಿದೆ. ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ. ಬ್ರಹ್ಮಾವರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು, ಬ್ರಹ್ಮಾವರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ. ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನೆ ಈ ಕ್ಷಣದವರೆಗೆ? ಇನ್ನು ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ನೀವು ನೋಡಿದ್ದೀರಾ? ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸರ್ತಿಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕರ ಫೋಟೋ ಇದೆಯಾ? ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು. ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ, ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗೆಸುವಂಥ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ. ಮೋದಿಜಿಯವರು ನನಗೆ ಆದರ್ಶ. ಮೋದಿಜಿಯವರು ಇವತ್ತು ನಮಗೆ ಆದರ್ಶ. ಅವರ ಫೋಟೋವನ್ನು ನಾನು ಇಟ್ಕೊಂಡು, ಯಾಕಂದರೆ ಅವರು ರಾಷ್ಟ್ರದ ಪ್ರಧಾನಿ. ಮೊನ್ನೆ ಈಶ್ವರಪ್ಪನವರ ಚುನಾವಣೆಯಲ್ಲಿ ಕೋರ್ಟಿಗೆ ಹೋದರು. ಅವರು ಪ್ರಧಾನಿ ಅಂತ ಹೇಳುವ, ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದರೂ ಕೋರ್ಟ್ ಅದಕ್ಕೆ ಆದೇಶ ಸಿಕ್ಕಲಿಲ್ಲ. ಹಾಗಾಗಿ ಮೋದಿಯವರ ಫೋಟೋವನ್ನು ನಾವು ನಮ್ಮ ಇದರಲ್ಲಿ ಮುಂದುವರಿಸ್ತೇವೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.